ನಮಸ್ಕಾರ ವೀಕ್ಷಕರೇ. ರಿಯಲ್ ಲೈಫ್ನಲ್ಲಿ ಸ್ಪೈಡರ್ ಮ್ಯಾನ್ ಅಥವಾ ಸೂಪರ್ ಮ್ಯಾನ್ ತರಹ ಯಾರಾದ್ರೂ ಬಂದು ಜನರ ಪ್ರಾಣ ಉಳಿಸ್ತಾರೆ ಅಂದ್ರೆ ನಂಬೋಕೆ ಸಾಧ್ಯನಾ? ಆದ್ರೆ ಕೇರಳದ ಕಣ್ಣೂರಿನಲ್ಲಿ ಇಂಥದ್ದೇ ಒಂದು ರೋಮಾಂಚನಕಾರಿ ಘಟನೆ ನಡೆದಿದೆ. 2 ಅಂತಸ್ತಿನ ಬಿಲ್ಡಿಂಗ್ ಮೇಲಿಂದ ಜಾರಿ ಬೀಳ್ತಾ ಇದ್ದ ಮಹಿಳಾ ಕಾರ್ಮಿಕಳನ್ನ ಕೆಳಗಡೆ ನಿಂತಿದ್ದ ಯುವಕನೊಬ್ಬ ಗಾಳಿಯಲ್ಲೇ ಕೈಯಿಂದ ಹಿಡಿದು ಪ್ರಾಣ ಉಳಿಸಿದ್ದಾನೆ. 1 ಸೆಕೆಂಡ್ ಮಿಸ್ ಆಗಿದ್ರೂ ಆ ಮಹಿಳೆ ಹೆಣ ಆಗ್ತಾ ಇದ್ರು. ಕಣ್ಣು ರೆಪ್ಪೆ ಮುಚ್ಚಿ ಬಿಡುವುದರೊಳಗೆ ನಡೆದ ಆ ದಿಗಿಲು ಹುಟ್ಟಿಸೋ ಘಟನೆ ಹೇಗಿತ್ತು? ಆ ರಿಯಲ್ ಹೀರೋ ಯಾರು? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಕಣ್ಣೂರಿನ ಪಾನೂರ್ ತುವಕುನ್ನು ಅನ್ನೋ ಜಾಗದಲ್ಲಿ 2 ಅಂತಸ್ತಿನ ಹಳೇ ಮನೆಯ ಛಾವಣಿಯ ಹೆಂಚುಗಳನ್ನ ತೆಗೆಯೋ ಕೆಲ್ಸ ನಡೀತಾ ಇತ್ತು. ಚಂದ್ರಿ ಅನ್ನೋ ಮಹಿಳಾ ಕಾರ್ಮಿಕಳು ಬಿಲ್ಡಿಂಗ್ ಮೇಲ್ಗಡೆ ನಿಂತು ಹೆಂಚುಗಳನ್ನ ತೆಗೆದು ಕೆಳಗೆ ಕೊಡ್ತಾ ಇದ್ರು. ಅದೇ ಬಿಲ್ಡಿಂಗ್ ಕೆಳಗಡೆ ರಂಜೀಶ್ ಅನ್ನೋ ಯುವಕ ಗಾಡಿ ಮೇಲಿಂದ ಹಗ್ಗ ಮತ್ತು ರಾಟೆ ಕಟ್ಟಿ ಆ ಹೆಂಚುಗಳನ್ನ ಕೆಳಗೆ ಇಳಿಸಿಕೊಳ್ತಾ ಇದ್ದ. ಎಲ್ಲವೂ ನಾರ್ಮಲ್ ಆಗಿ ನಡೀತಿರುವಾಗ್ಲೇ ಅಲ್ಲಿ ಬಿಗ್ ಶಾಕ್ ಕಾಯ್ತಾ ಇತ್ತು. ಛಾವಣಿಯ ಮೇಲಿದ್ದ ಚಂದ್ರಿಯವರು ಇದ್ದಕ್ಕಿದ್ದಂತೆ ಬ್ಯಾಲೆನ್ಸ್ ತಪ್ಪಿ 2 ಅಂತಸ್ತಿನ ಮೇಲಿಂದ ಕೆಳಕ್ಕೆ ಬಿದ್ದಿದ್ದಾರೆ. ಅಷ್ಟು ಎತ್ತರದಿಂದ ಮನುಷ್ಯ ಕೆಳಗೆ ಬಿದ್ರೆ ಬದುಕೋ ಚಾನ್ಸೇ ಇರಲ್ಲ. ಆದ್ರೆ ಚಂದ್ರಿ ಕೆಳಗೆ ಬೀಳ್ತಾ ಇರೋದನ್ನ ನೋಡಿದ ರಂಜೀಶ್ 1 ಕ್ಷಣವೂ ಯೋಚನೆ ಮಾಡದೆ ಮುಂದುಗ್ಗಿ ಬೀಳ್ತಾ ಇದ್ದ ಮಹಿಳೆಯನ್ನ ತನ್ನ 2 ಕೈಗಳಿಂದ ಕ್ಯಾಚ್ ಹಿಡಿದ ಹಾಗೆ ಭದ್ರವಾಗಿ ಹಿಡಿದುಕೊಂಡಿದ್ದಾನೆ. ರಂಜೀಶ್ ಏನಾದ್ರೂ ಅಲ್ಲಿ ಅಲರ್ಟ್ ಆಗಿ ಇರದೆ ಹೋಗಿದ್ರೆ ಚಂದ್ರಿಯವರು ನೇರವಾಗಿ ಕೆಳಗೆ ನಿಲ್ಲಿಸಿದ್ದ ಗಾಡಿಯ ಕಬ್ಬಿಣದ ಗ್ರಿಲ್ಗೆ ಅಥವಾ ಕಾಂಕ್ರೀಟ್ ನೆಲಕ್ಕೆ ಬಿದ್ದು ಸ್ಪಾಟ್ನಲ್ಲೇ ಪ್ರಾಣ ಹೋಗ್ತಾ ಇತ್ತು. ರಂಜೀಶ್ ಕೈಯಿಂದ ಹಿಡಿತಿದ್ದಕ್ಕೆ ಬೀಳೋ ಫೋರ್ಸ್ ಕಮ್ಮಿಯಾಗಿದೆ. ಚಂದ್ರಿಯವರ ತಲೆ ಕೆಳಗಿದ್ದ ವೆಹಿಕಲ್ಗೆ ಲೈಟ್ ಆಗಿ ಟಚ್ ಆಗಿದ್ರೂ ರಂಜೀಶ್ ಅವರನ್ನ ಎತ್ತಿ ಹಿಡಿದಿದ್ದರಿಂದ ಯಾವುದೇ ಬಿಗ್ ಇಂಜುರಿ ಆಗಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಹಿಳೆಯ ಜೀವ ಉಳಿಸಿದ ಈ ರಿಯಲ್ ಹೀರೋ ರಂಜೀಶ್ ಸಾಹಸಕ್ಕೆ ಒಂದು ಸಲಾಂ ಹೇಳಲೇಬೇಕು ಅಲ್ವಾ? ಈ ರಿಯಲ್ ಹೀರೋ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.